ಯಾವುದೋ ಗಳಿಗೆಯಲ್ಲಿ ಅಂಟಿಕೊಂಡ ಚಿತ್ರಕಲೆಯ ಗೇಳು ಇದೀಗ ಆಕೆಯ ಬದುಕನ್ನೇ ಬದಲಿಸುವ ಮಟ್ಟಿಗೆ ಬೆಳೆದು ನಿಂತಿದ್ರು. ಬಡತನದ ದೆಸೆಯಿಂದಾಗಿ ಎಲೆಮರೆಯ ಕಾಯಿಯಂತೆ ಹೊರ ಪ್ರಪಂಚಕ್ಕೆ ಬರಲು ಕಾತರಿಸುತ್ತಿರುವ ಅನನ್ಯ ಪ್ರತಿಭೆಯೇ ಕಾಪು ಕೊಪ್ಪಲಂಗಡಿ ನಿವಾಸಿ ರಕ್ಷಾ ಪೂಜಾರಿ. ಈಕೆ ಕಾಪು ಕೊಪ್ಪಲಂಗಡಿಯ ಬಾಡಿಗೆ ಮನೆಯಲ್ಲಿ ತಂದೆ ತಾಯಿ ಹಾಗೂ ತಮ್ಮನೊಂದಿಗೆ ವಾಸವಾಗಿದ್ದಾಳೆ. ಆರ್ಥಿಕವಾಗಿ ಬಡತನವಿದ್ರೂ ಈಕೆಯಲ್ಲಿರುವ ಪ್ರತಿಭೆಗೆ ದೇವರು ಬಡತನ ಕರುಣಿಸಿಲ್ಲ. ಬದಲಾಗಿ ಚಿತ್ರಕಲೆ ಈಕೆಗೆ ಒಲಿದು ಬಂದಿದ್ದು, ಈಕೆಯ ಕೈಯಿಂದ ಅಳಿನಿಂತ ಚಿತ್ರ ವಿಚಿತ್ರ ಬಣ್ಣದ ಪ್ರಪಂಚ ಅರೆಕ್ಷಣ ನೋಡುಗರನ್ನ ನಿಬ್ಬೆರಗಾಗಿಸುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಸಣ್ಣ ಪುಟ್ಟ ಪ್ರತಿಭೆಗಳಿಗೆ ದೊರಕುವ ಪ್ರಚಾರ, ಸಹಕಾರ ಈ ಅನನ್ಯ ಪ್ರತಿಭೆಗೆ ದೊರಕದಿರುವುದೇ ಒಂದು ದೊಡ್ಡ ಕೊರತೆ. ಯಾವುದೋ ಖಾಸಗಿ ಕಚೇರಿಯಲ್ಲಿ ದುಡಿಯುತ್ತಿದ್ದ ವೇಳೆ ಸಮಯ ಸಿಕ್ಕಾಗ ಖಾಲಿ ಹಾಳಿಯಲ್ಲಿ ಗೀಚಿ ತನ್ನ ಸಹಪಾಠಿಗಳ ಬೆನ್ನು ತಟ್ಟುವಿಕೆಯಿಂದ ಪ್ರೇರಣೆಗೊಂಡ ಈಕೆ ತಾನೇಕೆ ಇದನ್ನ ಮುಂದುವರಿಸಬಾರದು ಎಂಬ ಛಲದೊಂದಿಗೆ ಮುಂದಡಿಯಿಟ್ಟು ಇದೀಗ ಅದರಲ್ಲೇ ಬೆಳೆಯಬೇಕು ಎಂದು ಟೊಂಕ ಕಟ್ಟಿ ನಿಂತ ಈ ಎಳೆಯ ಪ್ರತಿಭೆಗೆ ಪ್ರೋತ್ಸಾಹ, ಸಲಹೆ, ಸಹಕಾರಗಳು ಹರಿದು ಬರಬೇಕಾಗಿದೆ. ತಾನು ಬೆಳೆಯುವುದರೊಂದಿಗೆ ತನ್ನಲ್ಲಿರುವ ವಿದ್ಯೆಯನ್ನ ಮತ್ತಷ್ಟು ಉತ್ಸಾಹಿ ತರುಣ ತರುಣಿಯರಿಗೆ ಕಲಿಸಿಕೊಡಬೇಕೆಂಬ ಹಂಬಲ ಈಕೆಯದ್ದು. ತನ್ನಲ್ಲಿರುವ ಕಲೆಯನ್ನ ಮತ್ತಷ್ಟು ಶ್ರೀಮಂತಗೊಳಿಸುವ ಇರಾದೆ ಈಕೆಗಿದೆ. ಈಕೆ ಮೂಡುಬಿದ್ರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ BBA ಪದವಿಯನ್ನ 2ನೇ ವರ್ಷದಲ್ಲಿ ಅಭ್ಯಾಸ ಮಾಡುತ್ತಿದ್ದು, ತನ್ನ ಪ್ರತಿಭೆಗೆ ತನ್ನ ತಂದೆ ತಾಯಿ ಹಾಗೂ ಕೆಲವು ಹಿತೈಷಿಗಳ ಸಲಹೆ ಸಹಕಾರಗಳೇ ಮೂಲ ಪ್ರೇರಣಾ ಶಕ್ತಿ ಎನ್ನುತ್ತಾರೆ ರಕ್ಷಾ ಪೂಜಾರಿ. 2018 ಇದು ಚಿತ್ರಕಲೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಚಿತ್ರಕಲೆ ಎಂಬುದು ನನಗೆ ಬಹಳ ಪ್ರಿಯವಾದ ಒಂದು ಹಾಬಿ ಅಂತ ಕೂಡ ಹೇಳ್ಬೋದು. ಈಗ ನಾನು ಪ್ರೊಫೆಷ್ನಲ್ ಆಗಿ ಚಿತ್ರಕಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು 2 ವರ್ಷದಿಂದ ಒಂದು ಕಚೇರಿಯಲ್ಲಿ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಿದ್ದೆ. ಆಗ ಅಲ್ಲಿ ಸಣ್ಣ ಪುಟ್ಟ ವರ್ಕ್ ಮಾಡಿ ನನಗೆ ಒಂದು ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಮೂಡಿ ಈಗ ನಾನು ಚಿತ್ರಕಲೆಯಲ್ಲೇ ಈಗ ಚಿತ್ರಕಲೆಯಲ್ಲಿ ನಾನು ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಬೇರೆ ಬೇರೆ ಮೀಡಿಯಾದಲ್ಲಿ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಹಾಗೆ ಇವತ್ತಿನ ದಿನ ಶಿರ್ವದಲ್ಲಿ ಒಂದು ಚಿತ್ರಕಲೆಯ ಇದು ಎಕ್ಸಿಬಿಷನನ್ನು ನಾನು ಇಟ್ಟಿದ್ದೇನೆ. ಸೊ ಇಲ್ಲಿ ಬೇರೆ ಬೇರೆ ಬಗೆಯ ಚಿತ್ರಕಲೆಗಳು ಹಾಗೂ ಕ್ಲೇ ಆರ್ಟ್ಸ್ ಮತ್ತು ಪೆನ್ಸಿಲ್ ವರ್ಕ್, ಬೇರೆ ಕ್ಯಾನ್ವಾಸ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್ ಎಲ್ಲ ರೀತಿಯ ಚಿತ್ರಕಲೆಗಳಿವೆ. ಸುರೇಶ್ ಶರ್ಮಾಳ್, V4 News 24/7 ಪಡುಬಿದ್ರೆ.